ನಮ್ಮ ಹಿಂದೂ ಸಮಾಜದ ಹಿಂದುತ್ವದ ಪ್ರತಿಪಾದಕನಾಗಿ ಹೋರಾಡ್ತಾ ಇರುವಾಗ ಇದಕ್ಕಿಂತ ದೊಡ್ಡ ನಾಯಕ ನಮಗೆ ಸಿಗಲಿಕ್ಕೆ ಸಾಧ್ಯನಾ? ಒಬ್ಬ ಸಮರ್ಥ ನಾಯಕನನ್ನು ನಾನು ಅರಣ್ಯದಲ್ಲಿ ಕಂಡಿದ್ದೇನೆ. ಇವತ್ತು ಏನಾಗಿದೆ ಅಂದರೆ ಭ್ರಷ್ಟಾಚಾರ ಒಂದು ದೊಡ್ಡ ಪಿಡುಗಾಗಿ ಮಾರ್ಪಟ್ಟಿದೆ. ಯಾವಾಗ ಈ ಭ್ರಷ್ಟಾಚಾರ ಹಾಗೂ ಜಾತಿವಾದ ಕೊನೆಗೊಳ್ಳುವುದಿಲ್ವೋ ಅಲ್ಲಿಯವರೆಗೆ ನಮ್ಮ ಭಾರತ ದೇಶ ಅಭಿವೃದ್ಧಿ ಹೊಂದಲಿಕ್ಕೆ ಖಂಡಿತ ಸಾಧ್ಯವಿಲ್ಲ. ಸುದ್ದಿ ಮಾಧ್ಯಮದವರು ಭ್ರಷ್ಟಾಚಾರದ ಬಗ್ಗೆ ದೊಡ್ಡ ಆಂದೋಲನವನ್ನೇ ಮಾಡಿದ್ದಾರೆ. ಆದರೂ ಸರ್ಕಾರಿ ಕಚೇರಿಗಳಲ್ಲಿ ಈ ಭ್ರಷ್ಟಾಚಾರದ ಪಿಡುಗು ಇನ್ನೂ ಹಾಗೆ ಉಳಿದು ಬಿಟ್ಟಿದೆ. ವಿಶೇಷವಾಗಿ ಮಹಿಳೆಯರು ಹಾಗೂ ಹಿರಿಯ ನಾಗರಿಕರು ಯಾವುದೇ ಕಮಿಷನ್ ಇಲ್ಲದೆ, ಯಾವುದೇ ದಳ್ಳಾಳಿಗಳ ಸಹಾಯ ಇಲ್ಲದೆ ತಮ್ಮ ಕೆಲಸವನ್ನು ತಾವೇ ಮಾಡಿ ಬರುವ ಒಂದು ವಾತಾವರಣ ಸೃಷ್ಟಿಯಾಗಬೇಕು. ಅದಕ್ಕೆ ಪೂರಕವಾದ ನಾಯಕ ಆ ಊರಲ್ಲಿರಬೇಕು. ಯಾಕೆಂದರೆ ಕಳೆದ ತಿಂಗಳಷ್ಟೇ ನಾನು ಈ ಸರ್ಕಾರಿ ಕಚೇರಿಯಲ್ಲಿ ಈ ಭ್ರಷ್ಟಾಚಾರ ತುಂಬ ನೊಂದಿದ್ದೇನೆ. ತುಂಬ ಅದರಿಂದ ನಾನು ಕಷ್ಟಪಡುವಂತಾಗಿದೆ. ಹಾಗಾಗಿ ನಾನು ಹೇಳೋ ಮೊದಲ ಒಂದು ನನಗೆ ಉದ್ದೇಶ ಅಂದರೆ ಭ್ರಷ್ಟಾಚಾರ ತೊಲಗಬೇಕು. ಇತ್ತೀಚೆಗೆ ಒಬ್ಬರು ಹಿರಿಯರು ನನ್ನಲ್ಲಿ ಕೇಳಿದರು, ನೀವು ಮೋದಿಯ ಅಭಿಮಾನಿ ಅಂತ ಹೇಳ್ತೀರಿ, ಹಾಗಾದರೆ ನೀವು ಈ ಪಕ್ಷೇತರ ಅಭ್ಯರ್ಥಿಯ ಅದು ಮೋದಿಗೆ ನೀವು ಮಾಡುವ ದ್ರೋಹ ಅಲ್ವಾ ಅಂತ ಕೇಳಿದರು. ಖಂಡಿತ ಅಲ್ಲ. ಯಾಕೆಂದರೆ ನಮ್ಮ ಅರುಣಣ್ಣ ಅವರು ಭಾರತ ಮಾತೆಯ ಹಾಗೂ ಗೋಮಾತೆಯ ದೊಡ್ಡ ಆರಾಧಕನಾಗಿ, ನಮ್ಮ ಹಿಂದೂ ಸಮಾಜದ ಹಿಂದುತ್ವದ ಪ್ರತಿಪಾದಕನಾಗಿ ಹೋರಾಡ್ತಾ ಇರುವಾಗ ಇದಕ್ಕಿಂತ ದೊಡ್ಡ ನಾಯಕ ನಮಗೆ ಸಿಗಲಿಕ್ಕೆ ಸಾಧ್ಯನಾ? ಯಾಕೆಂದರೆ ಈ ಎಲ್ಲ ಮೋದಿಜಿಯವರ ತತ್ವಗಳನ್ನು ಪಾಲಿಸಿಕೊಂಡು ಹಿಂದುತ್ವದ ಪ್ರತಿಪಾದನೆಯನ್ನು ಮಾಡುವುದರಲ್ಲಿ ಏನು ತಪ್ಪಿದೆ? ಖಂಡಿತ ಮೋದಿಗೆ ದ್ರೋಹ ಬಗ್ದಾಗೆ ಖಂಡಿತ ಆಗುವುದಿಲ್ಲ. ಅಲ್ಲದೆ ನಾವು ಏನು ಒಬ್ಬ ನಾಯಕ ಇರ್ಬೋದು, ಶಾಸಕ ಇರ್ಬೋದು, ಅಧಿಕಾರಕ್ಕೆ ಬರುವ ಮೊದಲು ಏನು ಆಶ್ವಾಸನೆಗಳನ್ನು ಕೊಡ್ತಾರಲ್ಲ, ಅದನ್ನು ತಾನು ಅಧಿಕಾರಕ್ಕೆ ಬಂದ ನಂತರ ಅದನ್ನು ಪೂರೈಸಲಿಕ್ಕೆ ಸಮರ್ಥನಾಗಿರಬೇಕು. ಅರುಣಣ್ಣನವರು ನಾವು ಅನೇಕ ವರ್ಷದಿಂದ ನೋಡ್ತಾ ಇದ್ದೇವೆ. ಅಧಿಕಾರ ಸಿಕ್ಕಿದ ಮೇಲೆ ನಾವು ಶಾಸಕನ ಹಿಂದೆ ಹೋಗಿ ನಾವು ಗಂಟೆಗಟ್ಟಲೆ ಕಾದು ಕೂತ್ಕೊಂಡು ಅಥವಾ ಏನೂ ಕೆಲಸ ಆಗದೆ ಹಿಂತಿರುಗಿ ಬರುವಂತಹ ಪರಿಸ್ಥಿತಿ ಉಂಟಾಗಬಾರದು. ಇವತ್ತು ನಾವು ಆರಿಸಿದ ನಾಯಕ ನಾಳೆ ನಮ್ಮ ಎಲ್ಲ ಆಶ್ವಾಸನೆಗಳನ್ನು ಪೂರೈಸಿ ನಮ್ಮ ಎಲ್ಲ ಕೆಲಸ ಕಾರ್ಯಗಳನ್ನು ನಡೆಸಿಕೊಳ್ಳೋ ಸಮರ್ಥನೆ ಇರಬೇಕು. ಹಾಗೆ ಇವರು ನಾವು ಅನೇಕ ವರ್ಷದಿಂದ ನೋಡಿದ ನಮ್ಮ ಊರಿನ ನಾಯಕ ಇದಕ್ಕೆ ಸಮರ್ಥನಿದ್ದಾನಂತ ಹೇಳಲಿಕ್ಕೆ ನಾನು ಹೆಮ್ಮೆ ಪಡ್ತೇನೆ. ಹಾಗೆ ಇದು ಮೋದಿಜಿಗ ಮಾಡುವ ಖಂಡಿತ ಅನ್ಯಾಯ ಅಲ್ಲ ಅಂತ ಹೇಳಲಿಕ್ಕೆ ಇಷ್ಟಪಡ್ತೇನೆ. ನೀವು ಯಾವುದಾದ್ರೂ ಬೇರೆ ಪಾರ್ಟಿಯಲ್ಲಿ ಅಥವಾ ಪಾರ್ಟಿಯ ಪ್ರಿಯರಾಗಿದ್ದ ಮುಂಚೆ? ಪಾರ್ಟಿ ಅಂತ ಇಲ್ಲ, ನಾನು ಯಾವುದೇ ಪಕ್ಷಕ್ಕಾಗಿ ಇಷ್ಟರವರೆಗೆ ಆ ಥರ ನಾನು ಈಗಲೂ ಹಾಗೆ ನಾನು ಪಾರ್ಟಿ ಅಂತ ನಾನು ಬಂದಿಲ್ಲ. ಒಬ್ಬ ಸಮರ್ಥ ನಾಯಕನನ್ನು ನಾನು ಅರಣ್ಯದಲ್ಲಿ ಕಂಡಿದ್ದೇನೆ. ನಮ್ಮ ಒಂದು ದೇಶ ಅಭಿವೃದ್ಧಿ ಆಗಬೇಕಿದ್ರೆ ಸಮರ್ಥ ನಾಯಕನ ಸಣ್ಣ ಊರಿನಲ್ಲಿ ಸಹ ಅಗತ್ಯ. ಎಲ್ಲರೂ ಹೇಳ್ತಾರೆ ನಾನು ಮೋದಿಜಿ ಅಭಿಮಾನಿ ಅಂತ. ಅಷ್ಟು ಮೋದಿಜಿ ಅಭಿಮಾನಿ ಇರಬೇಕು. ನಮ್ಮೂರಲ್ಲಿ ಸಹ ಅಷ್ಟು ಸಮರ್ಥ ನಾಯಕ ಬೇಕಂತ ನಾವು ಏನು ಆಸೆ ಪಡೋದ್ರಲ್ಲಿ ಏನು ತಪ್ಪಿದೆ? ಬಂಟ್ವಾಳ ತಾಲೂಕಿನ ಮಾಣಿಯ ಬಾಲ ವಿಕಾಸ ಆಂಗ್ಲ ಮಾಧ್ಯಮ ಶಾಲೆ ನೂತನವಾಗಿ ಸ್ಥಳಾಂತರಗೊಂಡ ಸುಸಜ್ಜಿತ ಅಂತಾರಾಷ್ಟ್ರೀಯ ಗುಣಮಟ್ಟದ ಡಿಜಿಟಲ್ ಕ್ಯಾಂಪಸ್. ಸತತ 34 ವರ್ಷಗಳ ಸುಭದ್ರ ಸೇವೆಯೊಂದಿಗೆ ಇದೀಗ ವಿದ್ಯಾರ್ಥಿ ಸ್ನೇಹಿ ಶೈಕ್ಷಣಿಕ ಶುಲ್ಕಗಳು, ವಿಶೇಷ ಆರಂಭಿಕ ಕೊಡುಗೆ, ಡೊನೇಷನ್ ಮುಕ್ತ ದಾಖಲಾತಿ ಹಾಗೂ ಇನ್ನೂ ಹಲವಾರು ಆಫರ್ಗಳು. ಬನ್ನಿ, ನಿಮ್ಮ ಮಗುವಿನ ಭವಿಷ್ಯ ವಿಕಾಸಗೊಳ್ಳಲು ಬಾಲ ವಿಕಾಸದಲ್ಲಿ ದಾಖಲಾತಿ ಮಾಡಿಸಿ. ಕರೆ ಮಾಡಿ 990222 26466. ಸುದ್ದಿ ಚಾನಲ್, ಕ್ಷಣ ಕ್ಷಣದ ಸುದ್ದಿಗಾಗಿ.